ಕನ್ನಡ ಜಿಲ್ಲೆಯಲ್ಲಿ ದೇವರಿಗೆ ಎಷ್ಟು ಪ್ರಾಮುಖ್ಯತೆ ಇದೆಯೋ ಅಷ್ಟೇ ಪ್ರಾಮುಖ್ಯತೆ ದೈವ ದೇವರಿಗೂ ಇದೆ. ಆದುದರಿಂದಲೇ ದೈವರುಗಳಿಗೂ ಜೀರ್ಣೋದ್ಧಾರ ಕಾರ್ಯಗಳನ್ನು ಮಾಡಲಾಗುತ್ತದೆ, ಹರಕೆಯ ಕೋಲಗಳನ್ನು ಕೊಡಲಾಗುತ್ತದೆ, ಜಾತ್ರಾ ಮಹೋತ್ಸವ ನಡೆಸಲಾಗುತ್ತದೆ, ಸಿರಿ ಸಿಂಗಾರದ ನೇಮ ನೆರವೇರಿಸಲಾಗುತ್ತದೆ. ನಾವು ಈ ಬಾರಿ ತೋರಿಸುವಂತಹ ದೈವಸ್ಥಾನ ಶ್ರೀ ಬಬ್ಬುಸ್ವಾಮಿ ದೈವಸ್ಥಾನ ಮಣಿಪಾಲ. ಬಬ್ಬುಸ್ವಾಮಿ ಕ್ಷೇತ್ರುಡಿನಿ ಗ್ರಾಮ ರಾಜ್ಯ ಒಟ್ಟು ಸೇರಿ ಗೌಜಿದ ನೇಮ ನಡಪುಡು, ಸಿರಿ ಸಿಂಗಾರುಡು ಗೌಜಿದ ನೇಮ ನಡಪುಡು. ಬಬ್ಬುಸ್ವಾಮಿ ಕ್ಷೇತ್ರುಡಿನಿ ಗ್ರಾಮ ರಾಜ್ಯ ಒಟ್ಟು ಸೇರಿ ಗೌಜಿದ ನೇಮ ನಡಪುಡು, ಸಿರಿ ಸಿಂಗಾರುಡು ಗೌಜಿದ ನೇಮ ನಡಪುಡು. ಶ್ರೀ ಬಬ್ಬುಸ್ವಾಮಿ ದೈವಸ್ಥಾನಕ್ಕೆ ಒಂದು ಬಾರಿ ಭೇಟಿ ನೀಡುವ ಭೇಟಿ ಜೀವನ ಪೂರ್ತಿ ಅನುಭವ. ಇಲ್ಲಿ ಒಮ್ಮೆ ಬಂದವರು ಮತ್ತೊಮ್ಮೆ ಬಾರದೇ ಇರುವುದಿಲ್ಲ. ಇಂತಹ ಪವಿತ್ರ ದೈವಸ್ಥಾನದ ಇತಿಹಾಸ ವೈಶಿಷ್ಟ್ಯವನ್ನ ವೀಕ್ಷಕರಿಗೆ ತಿಳಿಸುವುದೇ ದೈವದೇವರು ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಭಾಗೀರಥಿ. ಶ್ರೀ ಬಬ್ಬುಸ್ವಾಮಿ ದೈವಸ್ಥಾನವೆಂದರೆ ಅದು ಪುರಾತನ ಇತಿಹಾಸವನ್ನ ಹೊಂದಿರುವ ಒಂದು ಸುಂದರ ಕಾರಣಿಕದ ದೈವಸ್ಥಾನ. ಮಂಗಳೂರಿನಿಂದ ಸುಮಾರು 60 ಕಿಲೋಮೀಟರ್ ಮುಂದೆ ಸಾಗಿದ್ರೆ ಉಡುಪಿ ತಾಲೂಕಿಗೆ ಸೇರಿದ ದೇಶದಲ್ಲೇ ಪ್ರಖ್ಯಾತಿ ಹೊಂದಿರುವ ಮಣಿಪಾಲ ಊರು ಸಿಗುತ್ತೆ. ಮಣಿಪಾಲದ MIT ಬಳಿ ಸಿಗೋದೇ ಕಾರಣಿಕದ ಶ್ರೀ ಬಬ್ಬುಸ್ವಾಮಿ ದೈವಸ್ಥಾನ. ಈ ದೈವಸ್ಥಾನದಲ್ಲಿ ನಡೆಯುವಂತಹ ಸಿರಿ ಸಿಂಗಾರದ ನೇಮಕ್ಕೆ ಊರ ಪರವೂರ ದೈವಿ ಭಕ್ತರು ಭಕ್ತಿಯಿಂದ ಬಂದು ಶ್ರೀ ಬಬ್ಬುಸ್ವಾಮಿ ದೈವದ ಕೃಪೆಗೆ ಪಾತ್ರರಾಗುತ್ತಾರೆ. ಇಲ್ಲಿನ ದೈವದ ಕಾರಣಿಕ ಅತ್ಯಂತ ಮಹತ್ತರವಾದುದು. ಇಲ್ಲಿ ನಡೆಯುವಂತಹ ಸಿರಿ ಸಿಂಗಾರದ ನೇಮಕ್ಕೆ ಇಲ್ಲಿನ ದೈವಿ ಭಕ್ತರು ವರ್ಷದ ಆರಂಭದಿಂದಲೂ ಕಾದು ಕುಳಿತಿರುತ್ತಾರೆ. ಇಲ್ಲಿನ ಶ್ರೀ ಬಬ್ಬುಸ್ವಾಮಿ ದೈವಕ್ಕೆ ಸಿರಿ ಸಿಂಗಾರದ ನೇಮ ವರ್ಷಂಪ್ರತಿ ನಡೆಯಲೇಬೇಕಾದಂತಹ ದೈವಿ ಕಾರ್ಯ. ಇಲ್ಲಿನ ದೈವದ ಕಾರಣಿಕವನ್ನ ನೀವು ಕೇಳಿದ್ರೆ ನಿಜಕ್ಕೂ ನೀವು ಅಚ್ಚರಿ ಪಡ್ತೀರಾ. ಯಾಕಂದ್ರೆ ಅಷ್ಟೊಂದು ಕಾರಣಿಕವನ್ನ ಹೊಂದಿದೆ ಇಲ್ಲಿನ ಶ್ರೀ ಬಬ್ಬುಸ್ವಾಮಿ ದೈವ.
ಕರ್ತನ ಸ್ವಾಮಿ ಪರಮಾತ್ಮ ದೇವರಾಜ ಕೊಡ್ತಬ್ಬಂದನ ಎಲೆ ಪಿಂಜಲಿಗೆ ಹೆಚ್ಚಿನ ತಲ ಪಿಂಜಲಿಗೆ ಅವಗಣ ಧರ್ಮತ್ತಿನ ಜಾಗ ಪವಿತ್ರವೈನ ಚಿತ್ರ ಪುಣ್ಯಕ್ಷೇತ್ರ ಮಣಿಪಾಲದ ಮಣ್ಣಮಾಯಕರ ಮುಚ್ಚಿದಾದ ಮುಚ್ಚದ ಬಾಗಿಲು ಕಡುಪಾಡು ಸಂದತಿ ಜಾಗಡು ರಣಗೋಳಿದ ಮರತಟ್ಟಿ ಪಂಚವರ್ಣದ ಮನ್ನಡ ಪಂಚಾಶಕ್ತಿಲಿ ನಿಗಲು ಏನಿ ಕೊರಡು ಬತ್ತದ ಗಜಬಾರ್ ನಿಜ ತರ್ಮಂಡನ ಕಲ ತೆರಿಯಂದು ಮಿತ್ತು ಸ್ವಾಮಿನ ಅಪ್ಪನ ತಿರುತು ಭೂಮಿ ದಯ ಅಪ್ಪನಡು ಮಾಗನಡಿ ಮಾಲಿಂಗೇಶ್ವರ ದೇವರು ಗಂಡೇಡಿ ಗಣಪತಿ ಕಟ್ಟಡ ಮೊದಲಾದಿ ಉಲ್ಲಾದಿ ಮಾರನ ಕಟ್ಟಡ ಮಾತಾಯ ಅಪ್ಪನ ತಿರ್ಚಿಡಿ ಚಿತ್ರ ಸಂದರ್ಭ ವಿಷಯಗಳಿಗೆ ಅಮೃತಗಳಿಗೆ ಅಂಗಲ ತೆರಿಯಂದು ಮಾಯಕ ವಿಷಯಗಳಿಗೆ ಅಮೃತಗಳಿಗೆ ಮೊದಗದು ಕೊಟ್ಟು ಎಲ್ಲಗಾಗಿ ಕಾರ್ಯಕ್ರಮ ಶ್ರಮದಾನ ಕೊಟ್ಟದ ಕಾರ್ಯ ಕೊಟ್ಟು ಅಪ್ಪನ ಪುಣ್ಯಕ್ಕೆ ಅಯ್ಯರ್ ಮಾಯಕ ವಿಶೇಷವಾಗಿ ಸಿರಿ ಸಿಂಗಾರದ ನೇಮೋತ್ಸವದ ದಿನ ಮಧ್ಯಾಹ್ನದ ವೇಳೆ ಬಪ್ಪುಸ್ವಾಮಿ ದೈವಕ್ಕೆ ನವಕಲಶ ಪೂಜಾದಿ ಕಾರ್ಯಗಳು ನಡೆದು ಅನಂತರ ಸೇರಿದ ಸಾವಿರಾರು ಭಕ್ತರಿಗೂ ಅನ್ನ ಸಂತರ್ಪಣಾ ಕಾರ್ಯ ನಡೆಯುತ್ತದೆ. ಅನ್ನ ಸಂತರ್ಪಣಾ ಕಾರ್ಯವು ಊರ ಪರಪೂರ ದೈವಿ ಭಕ್ತರ ಹಾಗೂ ದಾನಿಗಳ ಪ್ರಾಯೋಜಕತ್ವದಲ್ಲಿ ನಡೆಯುತ್ತದೆ. ಕೆಲವೊಂದು ದಾನಿಗಳು ವಿವಿಧ ಖಾದ್ಯಗಳನ್ನು ದಾನವಾಗಿ ನೀಡಿದರೆ ಕೆಲವು ದಾನಿಗಳು ತರಕಾರಿಗಳನ್ನು ನೀಡಿದ್ರು. ಹೀಗೆ ದಾನಿಗಳ ಪ್ರಾಯೋಜಕತ್ವದಲ್ಲಿ ದೈವಸ್ಥಾನದ ಅನ್ನ ಸಂತರ್ಪಣಾ ಕಾರ್ಯವು ಅದ್ದೂರಿಯಾಗಿ ನಡೆಯಿತು. MIT ಬಬ್ಬುಸಾನಂದೆ ಪುದರ್ಪೋತಿನ ಈ ಬಬ್ಬುಸಾನನು ರಣಗೋಳಿ ಮರತ ಅಡಿಟ್ಟು ಏತೋ ಶತಮಾನೋಡ್ದು ಈ ಮರತಡಿಟ್ಟು ಸರ್ವಶಕ್ತಿಲ ನಿಲಯತಿನಂಚಿನ ಸಾನ್ನಿಧ್ಯ ಒಂದು ಅಂತೂ ಪ್ರಕಾರವಾದ ಮೂಜಿ ವರ್ಷದೊಂಬು ಶ್ರೀ ಶ್ರೀನಿವಾಸ ಪೂಜಾರನ ನೇತೃತ್ವೋಡು ಈ ದೇವಸ್ಥಾನ ಜೀರ್ಣೋದ್ಧಾರಗೂ ಬತ್ತಂಡು ಇನಿ ಮೂಜನೇ ವರ್ಷದ ವದಂತಿ ಮಹೋತ್ಸವದ ಅಂಗವಾದ ನೇಮೋತ್ಸವದ ದಿನ ಇನಿ ಸಾವಿರಾರು ಭಕ್ತರಿಗೆ ಮಧ್ಯಾಹ್ನದ ದೇವಿಯರಿಗೆ ನವಕಲಶಾಭಿಷೇಕನ ಆದ ಅವೇ ಪ್ರಕಾರ ಸಾವಿರಾರು ಭಕ್ತರಿನ ಅನ್ನದಾನ ಪಟ್ಟಾದು ಅವೇ ಪ್ರಕಾರ ಬಯ್ಯದ ಆವರ್ಧಕತ್ತಿನ ನೇಮೋತ್ಸವ ಎಲ್ಲ ಪಗೆಲಿಗೆ ಇನಿ ಬಬ್ಬು ಸ್ವಾಮಿ ತನಿಮಾನಿಗ ಗಾಪಿನಿಂಚಿನ ನೇಮೋತ್ಸವ ಅವೇ ಪ್ರಕಾರವಾದ ಎಲ್ಲದ ದಿನಟು ಕಾಂಡದ ಪೊರ್ತುಡು ಧೂಮಾವತಿ ಬಂಟೆ ಅವೇ ಪ್ರಕಾರವಾದ ಮಲ್ಲ ವಿಶೇಷದಾದಂದು ಬನ್ನಾಗ ಮೂಲು 4 ಶಕ್ತಿಲು ವರಾಣಿ ಬರ್ಪಿನಿ ಅಪ್ಪೆ ಚಾಮುಂಡೇಶ್ವರಿಲ ಜೋಡುಗುಳಿಗೆ ಅಂತೂ ಪ್ರಕಾರವಾದ ಕ್ಷೇತ್ರನ ರಕ್ಷಣೆ ಮಲ್ದಿನಂಚಿನ ಅಪ್ಪೆ ರಾವ್ ಅವೇ ಪ್ರಕಾರ ಬಯ ರಾತ್ರಿ 10 ಗಂಟೆಗೆ ಕೊರಗಜ್ಜನ ನೇಮೋತ್ಸವ ನಡೆಯರೆಂಡು ಅಂತೂ ಪ್ರಕಾರವಾದ ಕ್ಷೇತ್ರದ ಮಹತ್ವಕಾರ್ಣಿಕದಾದಂದು ಬನ್ನಗ ಮೂಲು ಅಪ್ಪೆ ರಾವ್ನ ಬಾರಿಮಲ್ಲ ಒಂಜಿ ಕಾರ್ಣಿಕ ಅಂತೂ ಪ್ರಕಾರವಾದ ಮೂಲು ಏನ ಪರಿಹಾರ ತಂದಲ್ಲ ದೇವರಾಜ ಕೋರ್ದಬುಡ್ಲ ಅಪ್ಪೆ ರಾವುಡ್ಲನೇ ಪರಿಹಾರ ತಿಂಗೊಲ್ದ ಸಂಕ್ರಾಂತಿ ಬತ್ತಿನ ಶುರುವೈತಾರದಾನಿ ಮೂಲು ದರ್ಶನ ಸೇವೆ ದೋಷ ಉಚ್ಚಾಟನದ ಕಾರ್ಯಕ್ರಮ ನಡತೊಂದುಂಡು ಅವೇ ಪ್ರಕಾರಡು ವರ್ಷದ ಆಪಿನೆಂಚಿನ ಕಿಂಜಿಮಲ್ಲೆ ಪರಕೆ ನೇಮೋತ್ಸವ ತಿಂಗೊಲ್ದ ಪೂಜಾ ಅಂಗಾರದ ಪೂಜಾ ಅಂತೂ ಸಂಕ್ರಮಣ ಪೂಜೆ ಮೂಲು ಆವೊಂದುಂಡು ಹಲವಾರು ಭಕ್ತಾದಿಲ್ ಬತ್ತದು ಹಲವಾರು ಸಂಖ್ಯೆಯ ಭಕ್ತಾದಿಲ್ ಬತ್ತದು ಮುಲ್ತ ಪುಣ್ಯ ಪ್ರಸಾದನ ಪಡೆಯೊಂದು ಬೋದು ಇದ ಮುಟ್ಟೋಗು ಧನ್ಯರಾತಿರ ಬನ್ಪಿನಿಕ್ಕಿದಾಲ ಸಂಶಯ ಇಜ್ಜಿ. ಪುರಾತನ ಕಾಲದಲ್ಲಿ ಕೇವಲ ಕೆಲವೇ ಭಕ್ತರನ್ನ ಹೊಂದಿದ್ದ ಈ ದೈವ ಕ್ರಮೇಣ ತನ್ನ ಕಾರುಣಿಕವನ್ನ ಜನರಿಗೆ ತೋರಿಸಿಕೊಡಲಾರಂಭಿಸಿದ. ಇದರಿಂದಾಗಿ ಇಲ್ಲಿನ ದೈವದ ಪ್ರಸಿದ್ಧಿ ಇಮ್ಮಡಿಯಾಯಿತಾದರೂ ಇಲ್ಲಿ ದೈವಸ್ಥಾನಕ್ಕೆ ವ್ಯವಸ್ಥಿತವಾದ ತಾಣ ಇರಲಿಲ್ಲ. ಆದ್ದರಿಂದ ಇಲ್ಲಿ 3 ವರ್ಷಗಳ ಹಿಂದೆ ಊರಿನ ಪ್ರಮುಖರಾದ ಶ್ರೀನಿವಾಸ ಪೂಜಾರಿಯವರ ಹಾಗೂ ಊರ ಪರಪೂರ ಮಹಾದಾನಿಗಳ ಸಮ್ಮುಖದಿಂದ ದೈವಸ್ಥಾನವು ಜೀರ್ಣೋದ್ಧಾರಗೊಂಡಿತು. ಜೀರ್ಣೋದ್ಧಾರದ ಸ್ಮರಣಾರ್ಥವಾಗಿ ಇಲ್ಲಿ ಪ್ರತಿ ವರ್ಷ ದೈವಕ್ಕೆ ಸಿರಿ ಸಿಂಗಾರದ ನೇಮ ಹಾಗೂ ಸೇರುವಂತಹ ಸಾವಿರಾರು ಭಕ್ತ ಸಮೂಹಕ್ಕೆ ಮಹಾ ಅನ್ನ ಸಂತರ್ಪಣೆ ಯಾವುದೇ ಕೊರತೆ ಇಲ್ಲದೆ ನಿರ್ವಿಘ್ನವಾಗಿ ನಡೆದುಕೊಂಡು ಬರುತ್ತಿದೆ. ಈ ದೈವಸ್ಥಾನಕ್ಕೆ ತಮ್ಮ ಬೇಡಿಕೆಗಳನ್ನು ಇಟ್ಟುಕೊಂಡು ಇಲ್ಲಿ ಒಮ್ಮೆ ಬಂದ ಭಕ್ತರು ಮತ್ತೊಮ್ಮೆ ಮತ್ತೆರಡು ಬೇಡಿಕೆಗಳ ಜೊತೆ ಬಾರದೇ ಇರುವುದಿಲ್ಲ.
ಯಾಕೆಂದರೆ ಬೇಡಿದ ಭಕ್ತರ ಬೇಡಿಕೆಗಳನ್ನು ಈಡೇರಿಸುವಾತ ಈ ಬಬ್ಬು ಸ್ವಾಮಿ ದೈವ. ಸ್ವಾಮಿ ಅರ್ಪಿತ ಮತ್ತು ಸಂಪದ ನೇಮನ ಅಯ್ಯರ ಸತ್ಯ ಸ್ವೀಕಾರ ಮತ್ತು ಸಂದರ್ಭ ಮೇಕರ
ಬಬ್ಬುಸ್ವಾಮಿ ದೈವಸ್ಥಾನದಲ್ಲಿ ಬಬ್ಬುಸ್ವಾಮಿಯ ಕಾರಣಿಕ ಎಷ್ಟಿದೆಯೋ ಅಷ್ಟೇ ಕಾರಣಿಕವನ್ನ ಹೊಂದಿರುವ ದೈವ ಅಪ್ಪೆರಾವು. ಈ ದೈವಸ್ಥಾನದಲ್ಲಿ ಅಪ್ಪೆ ಚಾಮುಂಡಿ, ಜೋಡುಗುಳಿಕ, ಪವಾಡಗಳನ್ನು ಸೃಷ್ಟಿ ಮಾಡುವಂತಹ ಕಾರಣಿಕದ ದೈವ ಕೊರಗಜ್ಜನಿಗೂ ಹಾಗೂ ಪ್ರಮುಖ ದೈವ ಬಬ್ಬುಸ್ವಾಮಿಗೆ ನೇಮೋತ್ಸವಕ್ಕೂ ಮೊದಲು ವಿವಿಧ ಸಾಂಪ್ರದಾಯಿಕ ವಿಧಿವಿಧಾನಗಳು ನಡೆದ ಬಳಿಕ ಸಾಂಪ್ರದಾಯಿಕ ನೇಮೋತ್ಸವ ನಡೆಯಿತು.
ನೋಡಿದ್ರಲ್ಲ ವೀಕ್ಷಕರೇ, ಇದು ಶ್ರೀ ಬಬ್ಬುಸ್ವಾಮಿ ದೈವಸ್ಥಾನದ ಸಿರಿ ಸಿಂಗಾರದ ನೇಮ ಹಾಗೂ ಮಹಾ ಅನ್ನ ಸಂತರ್ಪಣಾ ಕಾರ್ಯಕ್ರಮದ ಅತ್ಯಂತ ಕಾರಣಿಕದ ಚಿತ್ರಣ. ಶ್ರೀ ಬಬ್ಬುಸ್ವಾಮಿ ದೈವಸ್ಥಾನದಲ್ಲಿ ದೈವಗಳ ಕಾರಣಿಕ ಅಪಾರ. ಇದು ಈ ಹೊತ್ತಿನ ದೈವದೇವರು ಕಾರ್ಯಕ್ರಮ. ಮುಂದಿನ ಕಾರ್ಯಕ್ರಮದೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.